ಮೋಟಾರ್ ವಾಹನ ಬೀಳುವ ರಸ್ತೆ, ನಡೆದಾಡಲು ಆಗದ ರಸ್ತೆ, ಇಂಥ ಕೆಟ್ಟ ರಸ್ತೆ ಕೊಟ್ಟ ನಗರ ಪಾಲಿಕೆಗೆ ಧಿಕ್ಕಾರ, ಜನಪ್ರತಿನಿಧಿಗಳಿಗೆ ಧಿಕ್ಕಾರ, ಶಾಸಕರಿಗೆ ಧಿಕ್ಕಾರ. ಇನ್ಕಿಲಾಬ್ ಜಿಂದಾಬಾದ್, ಡಿವೈಎಫ್ಐ ಜಿಂದಾಬಾದ್. ಗುಂಡಿಗಳಿಂದ ತುಂಬಿ ಹೋಗಿದ ಹುಣಸೂರಿನ ಮುಖ್ಯ ರಸ್ತೆಯ ಸರಿಪಡಿಸಲು ಕೊಡುಗಡೆ ಇಲ್ಲ. ಪಾಲಿಕೆಗೆ ಇದರ ಕೊಡುಗೆ ಇಲ್ಲ. ಜನಪ್ರತಿನಿಧಿಗಳ ಪತ್ತೆಯೇ ಇಲ್ಲ. ಎಲ್ಲಿದ್ದೀರಿ ಶಾಸಕರೇ, ಎಲ್ಲಿದ್ದೀರಿ ಸಂಸದರೇ? ಇನ್ಕಿಲಾಬ್ ಜಿಂದಾಬಾದ್, ಡಿವೈಎಫ್ಐ ಜಿಂದಾಬಾದ್, ಡಿವೈಎಫ್ಐ ಜಿಂದಾಬಾದ್. ಹಲೋ ಮಿಸ್ಟರ್ ಶಾಸಕರೇ, ಜನಪ್ರತಿನಿಧಿಗಳ ಹಿತ ಕೇಳಿ. ಗುಂಡಿಗಳಿಂದ ತುಂಬಿರದಂತೆ ಸರಿಪಡಿಸಲು ಕೈಗೊಳ್ಳಿ. ಡಿವೈಎಫ್ಐ ಹೋರಾಟ, ಇನ್ಕಿಲಾಬ್ ಜಿಂದಾಬಾದ್, ಡಿವೈಎಫ್ಐ ಜಿಂದಾಬಾದ್. ಮುರಿದುಕೊಂಡಿದ್ದಾರೆ. ಈ ರೀತಿಯಾದಂತಹ ಸಾವು ನೋವುಗಳಿಗೆ ಯಾರು ಹೊಣೆ? ಈ ರೀತಿಯ ಗುಂಡಿ ತಪ್ಪಿಸು ಬಿದ್ದು ಸತ್ತವರ ಲೆಕ್ಕ ಎಷ್ಟು ನಗರ ಪಾಲಿಕೆಯ ಮುಂದೆ ಇದೆ? ಎಷ್ಟು ಜನ ಸತ್ತಿದ್ದಾರೆ? ಅವರ ಕುಟುಂಬದ ಪರಿಸ್ಥಿತಿ ಏನು? ಎಷ್ಟು ಯೋಜನರು ಕೈಕಾಲು ಮುರ್ಕೊಂಡು ಅವರ ಭವಿಷ್ಯವನ್ನು ಹಾಳು ಮಾಡಿಕೊಂಡಿದ್ದಾರೆ? ಅವರ ಪರಿಸ್ಥಿತಿ ಏನು? ಅವರ ಕುಟುಂಬದ ಸ್ಥಿತಿ ಏನು ಎನ್ನುವಂಥದ್ದು ಎಲ್ಲಿಯಾದರೂ ದಿನ ಚರ್ಚೆ ಆಗ್ತಾ ಇದೆಯಾ? ಇಲ್ಲಿನ ಈ ರಸ್ತೆಗಳ